ಮೂಡಂಬೈಲು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶುಚಿತ್ವ ಅಭಿಯಾನಕ್ಕೆ ಚಾಲನೆ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಸರ್ಕಾರಿ ಪ್ರೌಢಶಾಲೆ ಮೂಡಂಬೈಲ್ನಲ್ಲಿ ಸಮುದಾಯದತ್ತ ಶಾಲೆ ಎಂಬ ಆಶಯದೊಂದಿಗೆ ದಿನಾಂಕ 23/8/2026 ಆದಿತ್ಯವಾರದಂದು ಶಾಲಾ ಬೆಂಬಲ ಸಮಿತಿಯ ಭಾಗವಾಗಿ ಶಾಲಾ ಶುಚಿತ್ವ ಅಭಿಯಾನ ಭಾಗ 1 ನಡೆಯಿತು. ಈ ಅಭಿಯಾನದ ಉದ್ಘಾಟನೆಯನ್ನ ಮೀಂಜಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶ್ರೀಮತಿ ಉಷಾ ಪೂಂಜ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಸಂಜೀವ ಎಂ, ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ಅಬ್ಬಾಸ್ ಪಮ್ಮರ್, ಉಪಾಧ್ಯಕ್ಷರಾದ ಶ್ರೀ ಶಶಿಕುಮಾರ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀರಾಮ್ ಪ್ರಕಾಶ್ ಆಳ್ವಾ, ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ಶ್ರೀ ಅಡ್ವೊಕೇಟ್ ದಾಮೋದರ್ ಶೆಟ್ಟಿ, ಬಶೀರ್ ಮೂಡಂಬೈಲ್, ಜಗದೀಶ್ ಮೂಡಂಬೈಲ್, ರಮೇಶ್ ಸುವರ್ಣ, ಸಂಜೀವ ಪಜಿಂಗಾರ್, ಅಬ್ದುಲ್ಲಾ ಕುಂಜಿ, ಯೋಗೇಶ್ ಆದರ್ಶ್, ಮಾತೃಮಂಡಳಿ ಅಧ್ಯಕ್ಷೆ ಶ್ರೀಮತಿ ಮಲ್ಲಿಕಾ, ಅನುಪಮಾ ನಾಯಕ್, ಶ್ರೀಲತಾ, ಜೌರ ಹಾಗೂ ಶಿಕ್ಷಕಿಯರಾದ ದಯಾವತಿ, ಸಾಲಿಯಾನ್, ಮೋಹಿನಿ, ಸುಷ್ಮಾ ಮತ್ತಿತರರು ಈ ಅಭಿಯಾನದಲ್ಲಿ ಪಾಲ್ಗೊಂಡರು.